Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation. ಆರೋಗ್ಯದ ಭರವಸೆ ಅಮೃತ್ ನೋನೆ, ಪೂರ್ಣಿಮಾ ಸಿಲ್ಕ್ಸ್ ಕಾರ್ಕಳ, ಶಕುಂತಲಾ ಹರ್ಬಲ್ ಹೇರ್ ಟೋನ್, ಪ್ರೈಮ್ ಮಸಾಲಾಸ್, ಶ್ರೀನಿವಾಸ್ ಹಾಸ್ಪಿಟಲ್, a unit of Srinivas Institute of Medical Science, Mukka, Mangalore, ಸ್ಮರಣಿಕಾ ಕಲ್ಸಂಕ ಉಡುಪಿ, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್, ಸಿಟಾಡೆಲ್ ಡೆವಲಪರ್ಸ್. ಹಲೋ, ನಮಸ್ಕಾರಗಳು, ವಣಕಮ್. ಆ್ಯಂಡ್ ನೀವು ನೋಡ್ತಾ ಇರೋವಂಥದ್ದು ನಿಮ್ಮ ಪ್ರೀತಿಯ ಚಾನಲ್, ದಟ್ ಇಸ್ ನಾನ್ ಅದರ್ ದ್ಯಾನ್ ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ಹೆಮ್ಮೆಯ ಚಾನಲ್. ಆ್ಯಂಡ್ ಯಾಕೆ ನೋಡ್ತಾ ಇದ್ದೀರಾ ಸದ್ಯಕ್ಕೆ ಅಂತಂದರೆ, ಹಾಡುಗಾರರನ್ನು ಪ್ರೋತ್ಸಾಹ ಮಾಡೋದಕ್ಕೆ, ಹಾಡು ಕೇಳಿ ಮನಸ್ಸಿಗೆ ಮುದ ಆಗೋದಕ್ಕೆ. ಸೊ ನೀವು ನೋಡ್ತಾ ಇರೋವಂತಹ ಕಾರ್ಯಕ್ರಮ ದ್ಯಾಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಪವರ್ಡ್ ಬೈ ಸಂತೋಷ್ 2-star ಬಾಯ್ಲ್ಡ್ ರೈಸ್, ಕೋ ಸ್ಪಾನ್ಸರ್ಡ್ ಬೈ ಪೂರ್ಣಿಮಾ ಸಿಲ್ಕ್ಸ್. ಸೊ ಖಂಡಿತವಾಗ್ಲೂ ಈ ಒಂದು ಕಾರ್ಯಕ್ರಮ ತುಂಬ ಖುಷಿ ಕೊಡುತ್ತೆ. ಯಾಕೆ ಅಂದರೆ ಹಾಡು ಅನ್ನೋವಂಥದ್ದು ಕೇಳೋವಂಥದ್ದು ಕಿವಿಲಾಗಿರ್ಬೋದು, ಅದು ಮುಟ್ಟೋವಂಥದ್ದು ಮನಸ್ಸಿಗೆ. ಸೊ ಮನಸ್ಸಿಗೆ ಖುಷಿ ಕೊಡೋವಂಥ ವಿಚಾರಗಳಿಗೆ ನಾವು ಯಾವತ್ತೂ ಕೂಡ ಪ್ರೋತ್ಸಾಹ ಮಾಡ್ತೀವಿ ಅಂತ ನಿಮಗೆ ಗೊತ್ತಿದೆ. ಆ್ಯಂಡ್ ಇವತ್ತಿನ ಕಾರ್ಯಕ್ರಮ ಶುರು ಮಾಡಬೇಕು ಅಂತಂದರೆ, ಜಡ್ಜಸ್ ದೇ ಆರ್ ದ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಶೋ. ಸೊ ಅವರನ್ನು ವೆಲ್ಕಮ್ ಮಾಡುವಂತಹ ಸಮಯ. ಮೊದಲನೇದಾಗಿ ಕೈಯಲ್ಲಿ ಗಿಟಾರ್ ಇದ್ದರೆ ಅವರು ಪ್ರಪಂಚನೇ ಮರೀತಾರೆ. ದ್ಯಾಟ್ ಇಸ್ ನಾನ್ ಅದರ್ ದ್ಯಾನ್ ರಾಜಗೋಪಾಲ್ ಸರ್ ಇದ್ದಾರೆ. ವೆಲ್ಕಮ್ ಟು ದ ಶೋ. ಅದೇ ರೀತಿ ನಮ್ಮ ಜೊತೆ ಇರುವಂಥವರು 5 ಭಾಷೆಯಲ್ಲಿ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ. ತಮಿಳ್, ಮಲಯಾಳಂ, ತೆಲುಗು, ಕನ್ನಡ ಆ್ಯಂಡ್ ತುಳು. ಆ್ಯಂಡ್ ತುಳುವಲ್ಲಿ ನಿಯರ್ಲಿ 14 ಸಿನಿಮಾಗಳಲ್ಲಿ ವರ್ಕ್ ಮಾಡಿದ್ದಾರೆ. ಸೊ ಅವರನ್ನು ವೆಲ್ಕಮ್ ಮಾಡುವಂತಹ ಸಮಯ. ದಟ್ ಇಸ್ ನಾನ್ ಅದರ್ ದ್ಯಾನ್ ನಮ್ಮ ಊರ್ದ ನಮ್ಮ ನೀರ್ದ ಕದ್ರಿ ಮಣಿಕಾಂತ್ ಸರ್. ವೆಲ್ಕಮ್ ಟು ದ ಶೋ. ಅದೇ ರೀತಿ ಇನ್ನೊಬ್ಬ ಜಡ್ಜ್ನ ಬಗ್ಗೆ ನಾನು ಮಾತಾಡಬೇಕು ಅಂತಂದರೆ, ಮಹಾಗುರುಗಳ ಬಗ್ಗೆ ನಾನು ಮಾತಾಡಬೇಕು ಅಂತಂದರೆ, ಅವರ ವಿಕಿಪೀಡಿಯಾ ಒಂದ್ಸಲ ನೋಡ್ಬಿಡಿ. ನನಗೆ ಅನ್ಸುತ್ತೆ, ಅಯ್ಯೋ ಇದೆಲ್ಲ ಮಾಡಿದಾರ ಅಂತ, ನಾವು ಇಲ್ದಿರೋ ಅಂಥ ಕಾಲದಲ್ಲಿ. ಸೊ ವಿ ಮನೋಹರ್ ಸರ್, ಥ್ಯಾಂಕ್ ಯು ಸೋ ಮಚ್. ನೀವಿರೋದ್ರಿಂದ ಈ ವೇದಿಕೆಯ ಒಂದು ವೆಯ್ಟ್ ಇನ್ನಷ್ಟು ಜಾಸ್ತಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಇನ್ನೊಬ್ಬ ಮಹಾಗುರುವಿನ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ಅವರ ಹೆಸರಲ್ಲೇ ಗುರು ಇದೆ. ಅವ್ರು ಮಾಡಿರುವಂತಹ ಸಾಧನೆ, ಅವರ ಹೆಸರನ್ನು ಹೇಳಿದ್ರೇ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ದಟ್ ಇಸ್ ನಾನ್ ಅದರ್ ದ್ಯಾನ್ ಮಿಸ್ಟರ್ ಗುರು ಕಿರಣ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. ಥ್ಯಾಂಕ್ ಯು. ಈ ಕಾರ್ಯಕ್ರಮ ತುಂಬಾನೇ ಅದ್ಭುತವಾಗಿ ಮೂಡಿ ಬರಬೇಕು ಅಂತಂದ್ರೆ ತುಂಬಾ ಜನ ಸಹಕಾರ ಕೊಡ್ತಾ ಇದ್ದಾರೆ. ನಮ್ಮ ಕೋ ಸ್ಪಾನ್ಸರ್ಸ್ ಆಗಿದ್ದಾರೆ. ಅಡುಗೆ ಮಾಡೋವಂಥದ್ದು ಮುಖ್ಯ ಅಲ್ಲ, ಅದು ಹೊಟ್ಟೆಗೆ ನಾಲಿಗೆಗೆ ಹಿಡಿಸಬೇಕು. ಅದಾಗಬೇಕು ಅಂತಂದ್ರೆ ಪ್ರೈಮ್ ಮಸಾಲ ಇದನ್ನ ನೀವು ಬಳಸಬೇಕಾಗುತ್ತೆ. ಬಳಸಿದ ಮೇಲೆ ನನಗೊಂದು ಥ್ಯಾಂಕ್ಸ್ ಹೇಳಿದ್ರೆ ನನಗೂ ಖುಷಿ ಆಗುತ್ತೆ. ಎನಿವೇಸ್, ಇವತ್ತಿನ ಕಾರ್ಯಕ್ರಮ ಶುರು ಮಾಡುವಂತಹ ಸಮಯ. ಇವತ್ತಿನ ಮೊದಲನೆಯ ಸಿಂಗರ್ ರೆಡಿ ಆಗಿದ್ದಾರೆ ಹಾಡೋದಕ್ಕೆ. ಸೊ ಪ್ಲೀಸ್ ವೆಲ್ಕಮ್ ಜೇಸನ್ ಫ್ರಮ್ ಮ್ಯಾಂಗ್ಲೋರ್. सावन भी तो जाए पिहरवा, सावन भी तो जाए पिहरवा, मन मेरा घबराए, मन मेरा घबराए, ऐसो गए परदेस पिया तुम, ऐसो गए परदेस पिया तुम, चैन हमें नहीं आए, चैन हमें नहीं आए, मोरा सैया मुँह से बोले ना, मोरा सैया मुँह से बोले ना, मैं लाख जतन कर हारी, लाख जतन कर हार रही, मोरा सैया मुँह से बोले ना, मोरा सैया मुँह से बोले ना. तू जो नहीं तो ऐसे पिया हम, तू जो नहीं तो
ऐसे पिया हम, जैसे सूना आंगना, जैसे सूना आंगना, नैन तिहारी राह निहारे, नैन तिहारी राह निहारे, नैनन को तरसाओ ना, नैनन को तरसाओ ना, मोरा सैया मुझसे बोले ना, मोरा सैया मुझसे बोले ना, मैं लाख जतन कर हारी, लाख जतन कर हार रही, मोरा सैया मुझसे बोले ना, मोरा सैया मुझसे बोले ना। प्यार तुम्हें कितना करते हैं, प्यार तुम्हें कितना करते हैं, तुम ये समझ नहीं पाओगे, तुम ये समझ नहीं पाओगे, जब हम ना होंगे तो पिहरवा, जब हम ना होंगे तो पिहरवा, बोलो क्या तब आओगे, बोलो क्या तब आओगे, मोरा सैया मुझसे बोले ना, मोरा सैया मुझे बोले ना, मैं लाख जतन कर हारी, लाख जतन कर हार रही, मोरा सैया मुझसे बोले ना, मोरा सैया मुझसे बोले ना, मैं लाख जतन कर हारी, लाख जतन कर हार रही। ಓಕೆ ಜೇಸನ್, ಹೆಂಗ ಅನಿಸ್ತು ನಿಮಗೆ? ಚೆನ್ನಾಗಿತ್ತು. ಚೆನ್ನಾಗಿತ್ತಲ್ಲ, ಅದೇ ಮೂಡಲ್ಲಿ ಇದ್ದೀರಾ, ಅದಕ್ಕೆ ಕೇಳಿದೆ ನಾನು. ಎನಿವೇಸ್ ಸ್ಟ್ರೇಟ್ ಆಗಿ ಕೇಳೋಣ ಜಡ್ಜಸ್ ಏನು ಹೇಳ್ತಾರೆ ಅಂತ, ಆಮೇಲೆ ಮಾತಾಡೋಣ. ಸೊ ಕದ್ರಿ ಮಣಿಕಾಂತ್ ಸರ್, ನೀವು ಹೇಳಿ ಸರ್. Hi Jason. Hello sir. So knowing you from the past rounds, ಇದರಲ್ಲಿ ದಿಸ್ ಇಸ್ ನಾಟ್ ಯುವರ್ ಜಾನರ್ ಅಂತ ನನಗನ್ನಿಸ್ತು. ಟು ಬಿ ಫ್ರ್ಯಾಂಕ್, ಸ್ವಲ್ಪ ಏನೋ ಸರ್ಪ್ರೈಸ್ ಎಲಿಮೆಂಟ್ಸ್ ಇರ್ಬೋದಾ ಅಂತ ಎಕ್ಸ್ಪೆಕ್ಟ್ ಮಾಡಿದೆ, ಬಟ್ ಥ್ರೂ ಔಟ್ ಇಟ್ ವಾಸ್ ಸೇಮ್, ಅದೇ ಒಂದು ಮೆಲ್ಲೋ ಆಗಿ, ಇಟ್ ವಾಸ್ ಸೂದಿಂಗ್ ಡೆಫಿನೆಟ್ಲಿ, ಬಟ್ ವಾಯ್ಸ್ ಕಂಟ್ರೋಲ್ ಏನೂ ಇರಲಿಲ್ಲ. ಆ್ಯಂಡ್ ಐ ಡೋಂಟ್ ನೋ ಇಫ್ ದಿಸ್ ಇದು ಕ್ಲಾಸಿಕಲ್ ಸೆಮಿ ಕ್ಲಾಸಿಕಲ್ ರೌಂಡಲ್ಲಿ ಬರುತ್ತಾ ಇದು ದಿ ಸಾಂಗ್ ಅಂತ, ಅದು ನನಗೆ ಗೊತ್ತಿಲ್ಲ. ಸೊ ಬಟ್ ಐ ಎಕ್ಸ್ಪೆಕ್ಟೆಡ್ ಸಮ್ ಮೋರ್ ಎಕ್ಸೈಟ್ಮೆಂಟ್ ಆರ್ ವಾಟ್ ಎವರ್. ಸೊ ಇಟ್ ವಾಸ್ ವೆರಿ ಅದೇ ಥರ, ಅಂದರೆ ದೇರ್ ಇಸ್ ನೋ ಅಪ್ಸ್ ಆ್ಯಂಡ್ ಡೌನ್ಸ್, ಒಂದೇ ಲೆವೆಲಲ್ಲಿ ಹಾಗೆ ಇತ್ತು. ಆ್ಯಂಡ್ ದಟ್ಸ್ ವಾಟ್ ವಿ ಎಕ್ಸ್ಪೆಕ್ಟ್ ಮೋರ್ ಫ್ರಮ್ ಯು ಜೇಸನ್. ಸೊ ಇಟ್ಸ್ ಎ ಟಫ್ ವಾರ್ ನೌ. ಯಾ, ಗುಡ್ ಲಕ್. ಥ್ಯಾಂಕ್ ಯು. ಓಕೆ, ಗುರುಕಿರಣ್ ಸರ್. ಜೇಸನ್. ಹಲೋ ಸರ್. ಒಮ್ಮೆ ನಾವು ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿದರೆ ನೆಕ್ಸ್ಟ್ ಟೈಮ್ ಎಕ್ಸ್ಪೆಕ್ಟೇಷನ್ ಆಟೋಮ್ಯಾಟಿಕ್ಲಿ ಹೈ ಹೋಗುತ್ತೆ. ಸೊ ಅದೇ ಆಗಿರೋದು. ವಿ ಆರ್ ಎಕ್ಸ್ಪೆಕ್ಟಿಂಗ್ ರಿಯಲಿ ಲಿಟಲ್ ಸಮಥಿಂಗ್ ವಾವ್ ಫ್ಯಾಕ್ಟರ್ ಟುಡೇ, ವಿಚ್ ಐ ಥಿಂಕ್ ಮೋಸ್ಟ್ ಆಫ್ ಅಸ್ ನಾಟ್ ದ್ಯಾಟ್ ಓ ಹೌದಾ ಅಷ್ಟಕ್ಕೆ ಅಂತ. ಆ್ಯಂಡ್ ಇದೊಂದು ಐ ಡೋಂಟ್ ಥಿಂಕ್ ಕನ್ಸಿಡರ್ ದಿಸ್ ಅಸ್ ಸೆಮಿ ಕ್ಲಾಸಿಕಲ್ ರೌಂಡ್, ದಿಸ್ ವಿಲ್ ಬಿ ಕ್ವಾರ್ಟರ್ ಕ್ಲಾಸಿಕಲ್ ಅಂತ. ಇನ್ನೂ ಕಮ್ಮಿ ಇದೆ ಕ್ಲಾಸಿಕಲ್ ಎಲಿಮೆಂಟ್ ಅದರಲ್ಲಿ. ಆ್ಯಂಡ್ ಐ ಫೀಲ್ ದಿಸ್ ಇಸ್ ನಾಟ್ ಯುವರ್ ಜಾನರ್. ಓಕೆ.
it's not your genre. You have to work hard on this. See, being a singer, you have to at least try to sing all genres songs. Try your best to do whatever maximum. So it was nice. Song was nice. Who sang the original? Shafqat Amanat Ali. Okay, because we were thinking, okay, it sounds like more Jagjit singing pattern. Okay. I'm talking of singing portions. Yes. Singing can be, see, you've got a lovely voice. So whatever you sing, it sounds good. That's because of the vocal texture. Okay. Perfection of singing can be improved. It will sound still better. Yes. That was not like all those small gamkas stuff can be you can be a little more perfect. That's what. Yes. That's what you have to work on. I felt that this is not a genre. Even song selection, you could have done something better. See, when it's a competition, this is not the song for a competition. There is nothing, no much of ಜಾಸ್ತಿ ಏರಿಳಿತ ಇಲ್ಲ ಅಂತ ಹೇಳ್ತಾರಲ್ಲ. Nothing much to show off. What you can, okay, watch me sing. Competition is usually that. Yeah. Watch me sing. That's nothing. Okay, it's a okay song. You didn't impress me much in this round. Okay, all the best. Thank you. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ರೀತಿ ವಿ ಮನೋಹರ್ ಸರ್ ಏನು ಹೇಳ್ತಾರೆ ಕೇಳಬನ್ನಿ. ಭಾಳ ಒಳ್ಳೆ ವಾಯ್ಸ್ ಇದೆ ನಿಮಗೆ. ಥ್ಯಾಂಕ್ ಯು ಸರ್. ಮ್ಯೂಸಿಕ್ಕು ಕಲ್ತಿದ್ದೀರಾ? ಹೌದು ಸರ್, ಕಲ್ತಿದ್ದೇನೆ. ಯಾವುದು ಹಿಂದೂಸ್ತಾನಿ? ಹಿಂದೂಸ್ತಾನಿ, ಹೌದು. ಅದೇ ಆ ಪಲಕುಗಳಲ್ಲೆಲ್ಲ ಕಾಣುತ್ತೆ ಅದು. ಚೆನ್ನಾಗಿ ಹಾಡಿದ್ದು ಎಲ್ಲ ಚೆನ್ನಾಗಿತ್ತು. ಸೊ ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಬೇಕು. ಖಂಡಿತ. ಗುಡ್ ಲಕ್. ಥ್ಯಾಂಕ್ ಯು ಸರ್. ಓಕೆ, ಸೊ ಅದೇ ರೀತಿ ರಾಜ್ಗೋಪಾಲ್ ಸರ್ ಏನು ಹೇಳ್ತಾರೆ ಕೇಳಬನ್ನಿ. ಜೇಸನ್, ಹಲೋ ಸರ್. ಚೆನ್ನಾಗಿತ್ತು. ಏನಂದರೆ ಈ ರೌಂಡಲ್ಲಿ ಯು ಹ್ಯಾವ್ ಅಬ್ಸರ್ವ್ಡ್ ಅದರ್ ಸಿಂಗರ್ಸ್ ಎಲ್ಲ ಏನೇನು ಹಾಡ್ತಾ ಇದ್ದಾರೆ ಅಂತ. ಸೊ ಅದಕ್ಕೆ ಕಂಪೇರ್ ಮಾಡಿದಾಗ ಈ ಸಾಂಗ್ ಸ್ವಲ್ಪ ಸಿಂಪಲ್ ಅನಿಸಿತ್ತು. ಓಕೆ. ವಾಟ್ ಐ ಕ್ಯಾನ್ ಸೇ ಇಸ್ ಸಿಂಪಲ್ ಸಾಂಗ್, ಕೂಲ್ ಸಿಂಗಿಂಗ್. ಜೇಸನ್ದು ರೆಗ್ಯುಲರ್ ದಿಸ್ ವಾಸ್ ಎಕ್ಸ್ಪೆಕ್ಟೆಡ್. ನೀವು ಇಷ್ಟು ನೀಟಾಗಿ ಹಾಡ್ತೀರಾ ಈ ಲೆವೆಲ್ ಫ್ರಮ್ ದ ಬಿಗಿನಿಂಗ್. ಯು ಆರ್ ಸಿಂಗ್ ದ ಗ್ರಾಫ್ ಇದೆಯಲ್ಲ, ಗುರುಕಿರಣ್ ಸರ್ ಹೇಳ್ದಂಗೆ ಇಟ್ ಹ್ಯಾಸ್ ಟು ಗೋ ಅಪ್. ಎಸ್. ಅಂದರೆ ದಿಸ್ ಇಸ್ ಇದರಲ್ಲಿ ಏನೂ ಮಿಸ್ಟೇಕ್ ಇಲ್ಲ. ಓಪನಿಂಗ್ ಪಲ್ಲವಿ ಒಂದು ಸ್ವಲ್ಪ ಏನೋ ನಂಗೆ ಸ್ವಲ್ಪ ಪಿಚ್ ಔಟ್ ಅಂತಾರೆ ಅನಿಸಿತ್ತು, ಲಿಟ್ಲ್ ಬಿಟ್. ಅದರ್ವೈಸ್ ಹೋಲ್ ಸಾಂಗ್ ಇಟ್ ವಾಸ್ ಸೌಂಡಿಂಗ್ ಗುಡ್. ಬಟ್ ಏನಂದರೆ ಯು ಹ್ಯಾವ್ ಟು ಇಂಪ್ರೂವ್ ಯುವರ್ ಗ್ರಾಫ್. ಎಸ್. ಆ್ಯಂಡ್ ದಿಸ್ ಈ ರೌಂಡಲ್ಲಿ ಯು ವುಡ್ ಹ್ಯಾವ್ ಟ್ರೈಡ್ ಸಮ್ ಟೆಕ್ನಿಕ್ಯಾಲಿಟೀಸ್ ಕೈಂಡ್ ಆಫ್ ಸಾಂಗ್ ಏನಾದ್ರು ಹಿಡಿದ್ರೆ ಸ್ವಲ್ಪ ಟ್ಯಾಲೆಂಟ್ ಇನ್ನೂ ತೋರಿಸ್ಬೋದಾಗಿತ್ತು. ಹೌದು. ವಾಟ್ ಐ ಸೆಡ್, ಸಿಂಪಲ್ ಸಾಂಗ್, ಕೂಲ್ ಸಿಂಗಿಂಗ್, ಚೆನ್ನಾಗಿತ್ತು. ಸೌಂಡ್ಸ್ ಲೈಕ್ ಅ ಮೆಹಫಿಲ್. ಒಳ್ಳೆ ಗಜಲ್ ಕೇಳ್ತಾರೆ ಆಗ್ತಾಯಿತ್ತು. ವಿಲ್ ಸಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಸಾಫ್ಟ್ ಆಗಿ ಏನೆಲ್ಲ ಕರೆಕ್ಷನ್ಸ್ ಬೇಕು ಅದೆಲ್ಲ ಹೇಳಿದ್ರು ನೋಡಿ. ಅದು ಗುರು ಸರ್ ಹೇಳ್ದಂಗೆ ಒಂದ್ಸಲ ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ್ಮೇಲೆ ಅದಕ್ಕಿಂತ ಸ್ವಲ್ಪ ಕೆಳಗಡೆ ಬಂದರು ಅಷ್ಟು ಇರಲಿಲ್ಲ ಅಂತ ಹೇಳ್ತಾರೆ. ಇವಾಗ ನೋಡಿ, ಒಬ್ಬ ನ್ಯೂ ಕಮರ್ ಬಂದು ಒಂದು ಸಿನಿಮಾ ಮಾಡಿ ಒಂದು ಎವರೇಜ್ ಇದ್ರು ಚೆನ್ನಾಗಿತ್ತು, ಸೂಪರ್ ಇತ್ತು ಅಂತಾರೆ. ಅದೇ ಅಮೀರ್ ಖಾನ್ ಅವರು ಮಾಡಿ ಒಂದು ಎವರೇಜ್ ಸಿನಿಮಾ ಮಾಡಿದ್ರೆ ಚೆನ್ನಾಗಿರಲಿಲ್ಲ ಅಂತಾರೆ. ದಟ್ಸ್ ಬಿಕಾಸ್ ಅವರೊಂದು ಆ ಸ್ಟ್ಯಾಂಡರ್ಡ್ ಸೆಟ್ ಮಾಡಿರ್ತಾರೆ. ಸೊ ಖಂಡಿತ ನಿಮಗೆ ಕಲಿಯುವಂಥ ವಿಚಾರಗಳನ್ನು ಹೇಳಿದ್ರು. ಆ್ಯಂಡ್ ನೆಕ್ಸ್ಟ್ ರೌಂಡಿಗೆ ಬಂದರೆ ಇನ್ನಷ್ಟು ಬೆಟರ್ ಪರ್ಫಾರ್ಮೆನ್ಸ್ ಕೊಡ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಿಮ್ಮ ಡ್ಯಾಡ್ ಹೆಸರು ಜೆ ಅಂತನಾ? ಹೌದು. ಓ ಮೈ ಗಾಡ್, ಜೆ ಅಂತನಾ? ಹೌದು. ಅಲ್ಲ, ಜಾಯ್ ಅಲ್ಲ, ನಾನು ಅಂದ್ಕೊಂಡೆ ಜೇಸನ್, ಜೆ ಡ್ಯಾಡ್ ಸನ್, ನೀವು ಜೇಸನ್ ಹಂಗೇನಾದ್ರು ಇದೀರ ಅಂತ. ಸೊ ಹೇಳಿ, ಸೆಮಿಫೈನಲ್ ಇದ್ದೀರಾ. ನಾನು ಯಾಕೆ ಹೇಳಿದೆ ಅಂದರೆ ನೀವು ತುಂಬ ಸೀರಿಯಸ್ ಆಗಿದ್ರಿ, ಸ್ವಲ್ಪ ನಗರಿ ಅಂತ. ನಮ್ಮ ಜೋಕ್ ಚೆನ್ನಾಗಿಲ್ಲ ಆದರೂ ನಮ್ಗೆ ಬೇಜಾರು ಬೇಡ ಅಂತ ನಕ್ಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹೆಂಗೆ ಅನ್ನಿಸ್ತು ಸೆಮಿಫೈನಲ್ ತನಕ ಬಂದಿದ್ದೀರಾ? ಸೊ ಹೌ ವಾಸ್ ಜರ್ನಿ? ಜರ್ನಿ ತುಂಬ ಚೆನ್ನಾಗಿತ್ತು. ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಅಂದರೆ ಇಟ್ ವಾಸ್ ವೆರಿ ಫಾಸ್ಟ್ ಅಂತ ಅನಿಸಿತ್ತು ನನಗೆ. ಎಲ್ಲ ರೌಂಡ್ಸಲ್ಲಿ ತುಂಬ ಕಲೀಲಿಕ್ಕೆ ಸಿಕ್ಕಿದ್ದು. ಮತ್ತು ಎಲ್ಲ ಜಡ್ಜಸ್ಸಿಗೆ ನಾನು ಟಿ ವಿಯಲ್ಲಿ ಮಾತ್ರ ನೋಡ್ತಿದ್ದೆ. ಅವರಿಗೆ ಲೈವ್ ಅವರ ಮುಂದೆ ಹಾಡಿ ಅವರಿಂದ ಕಮೆಂಟ್ಸ್, ಇಟ್ ವಾಸ್ ಅ ಬ್ಲೆಸ್ಸಿಂಗ್. ಹಾಗೆ ತುಂಬ ಕಲೀಲಿಕ್ಕೆ ಸಿಕ್ಕಿತ್ತು. ಇನ್ ಕೇಸ್ ನೀವು ಗ್ರ್ಯಾಂಡ್ ಫಿನಾಲೆಗೆ ಬಂದರೆ ಸೊ ಜಡ್ಜಸ್ಗೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮಿಂದ? ಅದು ಗೊತ್ತಿಲ್ಲ. ಈಗ ನೆಕ್ಸ್ಟ್ ರೌಂಡಿಗೆ ಒಳ್ಳೆ ಮಾಡ್ತೇನೆ. ಮತ್ತೆ ಗ್ರ್ಯಾಂಡ್ ಫಿನಾಲ್ ಮಾತ್ರ ನಾವು ಎಷ್ಟೇ ಪುಷ್ ಮಾಡಿದ್ರು ನೀವು ನಿಮ್ಮ ಇದರಲ್ಲೇ ವೇವಲ್ಲೇ ಮಾತಾಡ್ತಾರೆ ನಾನು ಅನ್ಸ್ಕೊಳ್ತೇವೆ ಅಂತ. ಎನಿವೇಸ್, ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಲಾಟ್. ಹಾಡಾಯಿತು, ಹಾಡಿನ ಕಮೆಂಟ್ಸ್ ಆಯಿತು. ಆ್ಯಂಡ್ ಇವಾಗ ಇಟ್ಸ್ ಟೈಮ್ ಫಾರ್ ಅ ಶಾರ್ಟ್ ಕಮರ್ಷಿಯಲ್ ಬ್ರೇಕ್. ಇನ್ ಕೇಸ್ ಯಾರಾದರೂ ಅಂದರೆ ಹೆಂಗಸರು ಮನೆಯಲ್ಲಿ ಡೆಫಿನೆಟ್ಲಿ ಶೋ ನೋಡ್ತೀರಾ, ನಿಮಗೆ ನೆಕ್ಸ್ಟ್ ಡೇ ಚಿಂತೆ ಇರುತ್ತೆ, ಅಯ್ಯೋ ಎಪಿಸೋಡ್ ಅಂತೂ ಸೂಪರ್ ಇದೆ, ಆದರೆ ನಾಳೆ ಬಟ್ಟೆ ನಮ್ಮ ಗಂಡಂದು ತುಂಬ ಕೊಳೆ ಆಗಿದೆ, ಹೆಂಗೆ ಅದನ್ನು ಕ್ಲೀನ್ ಮಾಡೋದು ಅಂಥ ಡೌಟ್ ಎಲ್ಲ ನಮ್ಮ ತಲೆಯಲ್ಲಿದ್ದರೆ ತುಂಬ ಡಿಸ್ಟರ್ಬ್ ಆಗಿಬಿಡ್ತೀರಾ. ಸೊ ಏನು ಮಾಡ್ಬೇಕು, ನೀವು ಮಾಡಬೇಕಾಗಿರೋವಂಥದ್ದು ಶಶಿ ಸೋಪ್ ಇದೆ ಅಲ್ವಾ, ಅದನ್ನು ತೊಗೊಂಬರ್ಬೇಕು, ಅದರಲ್ಲಿ ಹೋಗಿಬೇಕು, ನಿಮ್ಮ ಟೆನ್ಷನ್ ಎಲ್ಲ ದೂರ ಆಗುತ್ತೆ. ಸೊ ಶಶಿ ಸೋಪನ್ನು ಬಳಸಿ. ಆ್ಯಂಡ್ ಟೇಕ್ ಎ ಶಾರ್ಟ್ ಬ್ರೇಕ್, ಡು ಕಮ್ ಬ್ಯಾಕ್. ನಮ್ಮ ಸೂಪರ್ ಸಿಂಗರ್
Welcome back after the break to your favorite show, that is Sun Premium Refined Sunflower Oil Super Singer, powered by Santosh 2-star ಬಾಯ್ಲ್ಡ್ ರೈಸ್. ಓಕೆ, ಸಂತೋಷ್ ಅನ್ನುವಂತಹ ಒಂದು ಬ್ರ್ಯಾಂಡ್ ಇದೆ. ಅದ್ರ ಜೊತೆಗೆ ಇವಾಗ ಹಾಡೋದಕ್ಕೆ ಬರ್ತಾ ಇರೋರು ಕೂಡ ಸಂತೋಷ್ ಅಂತ. ಸೊ ಸಂತೋಷದಿಂದ ಹಾಡೋದಕ್ಕೆ ಬರ್ತಾ ಇರುವಂಥದ್ದು ನಮ್ಮ ಪಕ್ಕದ ರಾಜ್ಯ ಕೇರಳದ ಪಕ್ಕದ ಜಿಲ್ಲೆ ಕಾಸರಗೋಡಿನ ಕುಂಬ್ಳೆಯಿಂದ. ಸೊ ಅನಿಲ್ ಕುಂಬ್ಳೆ ಅವರು ದೊಡ್ಡ ಹೆಸರು ಮಾಡಿದ್ದಾರೆ ಕ್ರಿಕೆಟಲ್ಲಿ. ಸೊ ಸಂಗೀತ ಕ್ಷೇತ್ರದಲ್ಲಿ ಇವರು ಕೂಡ ದೊಡ್ಡ ಹೆಸರು ಮಾಡೋ ಥರ ಆಗಲಿ. ಸೊ ಪ್ಲೀಸ್ ವೆಲ್ಕಮ್ ಸಂತೋಷ್ ಫ್ರಮ್ ಕುಂಬ್ಳೆ. रोम रोम तेरा नाम पुकारे, एक हुए दिरनैन तिहारी, जब ही चिन गए, जब से देखे नैन तिहारी, सजदा तेरे काली अखियों से जिंद मेरी जागे, धड़कन से तेज दौड़ू सपनों से आगे, अभी चाल उठ जाए ये जहां छूट जाए, संग प्यार रहे मैं रहूं ना रहूं, सजदा तेरा सजदा दिल रहन करूं ना ही चैन करूं, सजदा करूं मैं तेरा सजदा, दिल चैन करूं ना ही मैन करूं, अभी जाल उठ जाए ये जहां छूट जाए, संग प्यार रहे मैं रहूं ना रहूं, सजदा तेरा सजदा दिल रैन करूं ना ही चैन करूं, सजदा करूं मैं तेरा सजदा, सजदा सजदा दिल रैन करूं ना ही चैन करूं. रांझना नैनों की तीर चल गए, सांझना सांसों से दिल सिल गए, पलकों में छुपा लूं सीने में समा लूं, पलकों में छुपा लूं सीने में समा लूं, तेरे अंग अंग रंग मेरा बोले, अब जाल उठ जाए ये जहां छूट जाए, संग प्यार रहे मैं रहूं ना रहूं, सजदा तेरा सजदा दिन रैन करूं ना ही चैन करूं, सजदा करूं मैं तेरा सजदा, सजदा सजदा दिल रैन करूं ना ही चैन करूं, हो तेरे काली अखियों से जिंद मेरी जागे, धड़कन से तेज दौड़ू सपनों से आगे, अभी चाल उठ जाए ये जहां छूट जाए, संग प्यार रहे मैं रहूं ना रहूं, सजदा तेरा सजदा दिल रैन करूं ना ही चैन करूं, सजदा करूं मैं तेरा सजदा, सजदा सजदा दिल रैन करूं ना ही चैन करूं, सजदा
ಓಕೆ, ನೀವು ಹಾಡಬೇಕಾದ್ರೆ ಫುಲ್ಲು ಐನ ಫೀಲ್ ಮಾಡ್ತಾಯಿತ್ತು ಉಲಾಯ್ಬೋದು ಪಂಡಿಲಾಗಿದ್ದೇನೆ. ಸೊ ವೆಲ್ಕಮ್. ಕುಂಬ್ಳೆಡ್ದು ಬೈದಾರೆ, ಕಾಸರಗೋಡ್ದು ಬೈದಾರೆ, ತುಳು ಒಂದು ಬರ್ಬಣಿರಿಗೆ ಬರ್ಬಣ್ ಸರ್. ಬರ್ಬಣ ಅದೇ. ಓಕೆ, ವೆರಿ ಗುಡ್. ಸೊ ಇರ್ನ ಸಿಂಗಿಂಗ್ ಆನಾಗ ನಮ್ಮ ಗುರುಕಿರಣ್ ಸರ್, ನಮ್ಮ ಮಹಾಗುರುಲ್ ಇರೋದು ಆರು ಫುಲ್ ಫೀಲ್ ಮಾಡ್ತಿದ್ದು ಕುಜಲ್ ಮಾತು ಇಂಚ ಮಾತು ಮಾಡ್ತಿದ್ದು ಫೀಲ್ ಮಾಡ್ತಿದ್ರು ಅರ್ಡನಕ್ಕೆ ಏನು ಎಂಚಾಣ ನಾವೇ. ಗುರು ಸರ್ ಪ್ಲೀಸ್. ಸಂತೋಷ್. ಸರ್. ಒಂಜಿ ಸೆಲೆಕ್ಷನ್ ಇಸ್ ವೆರಿ ಗುಡ್. ಥ್ಯಾಂಕ್ ಯು ಸರ್. ವಾಯ್ಸ್ ಡಿಫ್ರೆಂಟ್ ಉಂಟು ನಾವು ಮಲ್ಲ ಪ್ಲಸ್. Thank you, sir. Voice is very different. Suddenly you take Kailash Kher next cut one Raat Fateh Raat Fateh. So even the voice imitation was very close. Good. Singing can be better. Singing on the singing on the concentrate malpod. Opening was just fantastic. Start opening. Ayurdu bokka ಸಿಂಗಿಂಗ್ ಹೊರ ಅಲ್ತಿರ್ತಡೆ ಬತ್ತ ಬಂದಿತ್ತು ಅಂತನು. ಸೊ ಲಾಸ್ಟಿಗೆ ಪಿರಬಣ್ಣ ಲಾಸ್ಟ್ ಆಲಾಪು ಶೋಕ್ ಕೇಂಡ್ ಇನ್ ಬಿಟ್ವೀನ್ ದ ಫುಲ್ ಸಾಂಗ್ ಶ್ರುತಿ ಅಂಚಿಂಚಿ ಬಂತನು. ಅವನು ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ವೆರಿ ಹಾರ್ಡ್ ವೆರಿ ಸೀರಿಯಸ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಅಂಜನೆ. ಮಣಿಕಾಂತ್ ಕದ್ರಿ ಸರ್. ಸಂತೋಷ್, ಹಾಯ್. ಹಲೋ. ಅದೇ ಗುರು ಸರ್ ಪಂಡ್ಲೆಕ್ಕನೆ ದ ಗಾಡ್ ಗಿಫ್ಟ್ ಇಸ್ ಯುವರ್ ವಾಯ್ಸ್ ಒಂಜಿ ಟೋನ್ ಟಿಂಬರ್ ಉಂಡತ್ತ. ಎಸ್ ಸರ್. ಬಟ್ ಐಟ್ ಪ್ಲಸ್ಲ ಉಂಡು ನೆಗೆಟಿವ್ಲ ಉಂಡು. ಪ್ಲಸ್ ದಾದ ಪಂಡ ಒಂಜಿ ಕೇಂಡಿ ಕೂಡಲೇ ಅಟ್ರಾಕ್ಟ್ ಆಪುಂಡು ಸಾಂಗ್ ವಾಯ್ಸ್. ಓಕೆ, ಆ್ಯಂಡ್ ಲೈಕ್ ಫೇಮಸ್ ವೆರಿ ಫೇಮಸ್ ಸಿಂಗರ್ ಕೈಲಾಶ್ ಖೇರ್ ಅರ್ನ ವಾಯ್ಸ್ ತರಕನೇ ಉಂಡು. ನೆಗೆಟಿವ್ ದಾದ ಪಂಡ ಅರೆಗ ಆ ವಾಯ್ಸ್ ದಿ ಒಂದು ಅರ್ನ ಒಂಜಿ ಪರಿಶ್ರಮ ಇರ್ದು ಅರ್ನ ಒಂಜಿ ಶಾರೀರ ಇರ್ದು ಅರ್ನ ಒಂಜಿ ನೆರ್ದು ಪಾಠಾಂತರ ಇರ್ದು ಹೀ ಈಸ್ ಕಂಪ್ಲೀಟ್ಲಿ ಪ್ರೂವನ್ ಸಿಂಗರ್. ಅರೆಗ ಓವೇ ಗಮಕ್ಕ ಆವಡು ಓವೇ ಸ್ಟೈಲ್ ಆವಡು ಹೀ ಸಿಂಗ್ಸ್. Now when you attempt something like that, when you having that kind of voice, so you should be double careful. Okay, sir. At least I thought 10% and proper gamakas avadu, hold avadu, control avadu uppodu. Ijinda dada apundu you will not be able to sustain. Okay, because lot of famous singers are there. Malla singers naklu ita SPB sir leka atana Yesudas sir leka mastu jana singer naklu same voice ir panpe. Okay, but how far they have succeeded? Because akla onji parishramar daapanu ancha you have to concentrate irege double work undo. Because of your voice tone you have double the parishrama malpodu. Okay, sure, song selection was good and I liked it, but the beginning of it I idu bakkonte down and pitch range and pitch perfection mata. Okay, but you have to be very careful next time. Okay, yeah? ಥ್ಯಾಂಕ್ ಯು ಸೋ ಮಚ್ ಅಂಜನೆ. ವಿ ಮನೋಹರ್ ಸರ್ ಪ್ಲೀಸ್. ಸಂತೋಷ್ ಸರ್. ಭಾಳ ಸಂತೋಷ ಆಯಿತು. ಥ್ಯಾಂಕ್ ಯು ಸರ್. ಕನ್ನಡ ಬರುತ್ತೆ ಅಲ್ಲ? ಬರುತ್ತೆ ಸರ್. ನಿಮ್ಮ ಅದೇ ಈಗ ಮಣಿಕಾಂತ್ ಅವರು ಎಕ್ಸಾಕ್ಟ್ ಎಲ್ಲ ಏನೇನು ಎಲ್ಲ ಹೇಳಿದರು. ಅದೇ ಶ್ರುತಿ ಒಂದು ಗಮನ ಕೊಡಬೇಕು. ಸಂಗೀತ ಕಲಿತಾ ಇದ್ದೀರಾ? ಕಲಿತಿದ್ದೇನೆ ಸರ್. ಹಾಂ, ಕಲಿತಾಗ ಇನ್ನೂ ಚೆನ್ನಾಗಿದೆ. ನೀವು ವಾಯ್ಸು ಅನ್ಯೂಶುವಲ್ ವಾಯ್ಸು, ತುಂಬ ಡಿಫ್ರೆಂಟ್ ವಾಯ್ಸು. ಆಮೇಲೆ ಏನು ಜಾಬಲ್ಲಿದ್ದೀರಿ? ನಾನು ಹಾಸ್ಪಿಟಲಲ್ಲಿ PR ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಹೌದಾ? ಸಂಗೀತ ಕಲೀರಿ. ಓಕೆ ಸರ್. ಫೋನಾಗ ನಂಬರ್ ಕೊರ್ದು ಬಲಿ. ಚೆನ್ನಾಗಿತ್ತಪ್ಪ, ಸಂತೋಷ್. ಗುಡ್ ಲಕ್. ಓಕೆ ಅಂಜನೆ. ರಾಜಗೋಪಾಲ್ ಸರ್ ದಾದಾನ್ ಬಿರ್ಕಿನ್ಗ. ಸಂತೋಷ್ ಸರ್. ಫಸ್ಟ್ ಐಲ್ ಟೆಲ್ ಯು ಪಾಸಿಟಿವ್ ಥಿಂಗ್ಸ್. ನಿಮ್ಮದು ಇವಾಗ ಡಿಫ್ರೆಂಟ್ ವಾಯ್ಸ್ ಮೊದಲಿಂದನೂ ಹೇಳ್ತಾ ಇದ್ದೇನೆ. ಕವ್ವಾಲಿ ಸೂಫಿಗೆ ಹೇಳಿ ಮಾಡಿದ ವಾಯ್ಸ್ ಥರ ಇದೆ. ಆ್ಯಂಡ್ ಗುರು ಸರ್ ಹೇಳಿದಾಗೆ ಯು ಆರ್ ವೆರಿ ಕ್ಲೋಸ್ ಟು ಕೈಲಾಶ್ ಖೇರ್ ಥರ ವಾಯ್ಸ್ ಕೆಲವು ಕಡೆ ಕೇಳುತ್ತೆ. ಬಟ್ ಇನಿಷಿಯಲಿ ಆ್ಯಡ್ಲಿಬಲ್ ನನಗೇನೋ ಅಷ್ಟು ಇಷ್ಟ ಆಗಲಿಲ್ಲ. ಸ್ವಲ್ಪ ಪಿಚ್ಚಿಂಗ್ ಥರ ಪ್ರಾಬ್ಲಮ್ ಅನಿಸಿದ್ದು. ದಟ್ಸ್ ವಾಟ್ ಐ ಫೆಲ್ಟ್. ಆಮೇಲೆ ಕೆಲವು ಪ್ಲೇಸಸ್ ವೆರಿ ಟಚ್ಚಿ, ಆಮೇಲೆ ಕೆಲವು ಕಡೆ ತುಂಬ ಸ್ಕೇಲು ಔಟ್ ಆಗ್ತಾಯಿತ್ತು. ಅದು ನೀವು ಯಾಕಂದರೆ ವೆನ್ ಯು ಗಾಟ್ ಸಚ್ ಎ ಗುಡ್ ವಾಯ್ಸ್, ಇಫ್ ಯು ವರ್ಕ್ ಆನ್ ದ ಪಿಚ್ಚಿಂಗ್ ಅಲ್ಲ ಇಟ್ ವಿಲ್ ಬಿ ಇಲ್ ರೀಚ್ ಸಮ್ವೇರ್ ಎಲ್ಸ್. ಯಾಕಂದರೆ ಅದನ್ನು ನೀವು ಯಾವ ಟು ವರ್ಕ್ ಆನ್ ಇಟ್ ಸೀರಿಯಸ್ಲಿ. ನೀವು ಹಾಡ್ತೀರಿ, ನಿಮ್ಗೆ ಒಳ್ಳೆ ರೇಂಜ್ ಇದೆ ವಾಯ್ಸಲ್ಲಿ, ಯುವರ್ ಓನ್ ಟೆಕ್ಸ್ಚರ್, ಚೆನ್ನಾಗಿ ಹಾಡ್ತೀರಿ, ಹೈ ರೇಂಜ್ ಸೂಫಿ ಸ್ಟೈಲಿಗೆ ಫಸ್ಟ್ ಕ್ಲಾಸ್ ಹಾಡ್ತೀರಿ. ಬಟ್ ಸೀರಿಯಸ್ಲಿ ಪಿಚ್ಚಿಂಗ್ ಇದೆಯಲ್ಲ ಅದನ್ನು ಆದಷ್ಟು ಕ್ಲಿಯರಾಗಿ ತಾನ್ರೊಟ್ಟಿಗೆ ಇಟ್ಕೊ. ಇಲ್ಲಾಂದರೆ ಒಂದು ಸಲ ಹಾಡಿ ನೀವು ಕೇಳಿ, ಮೊಬೈಲಲ್ಲಿ ಹಾಡಿ ಕೇಳಿ, ಆವಾಗ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಎಲ್ಲಿ ಆಗಿದೆ ಅಂತ ಗೊತ್ತಾಗ್ತದೆ. ಆ್ಯಂಡ್ ಎಂಡ್ ಮಾಡಿದಿರಲ್ಲ ನೀವು ಆ್ಯಡ್ಲಿಬಲಿ, ದಟ್ ವಾಸ್ ಫ್ಯಾಂಟಾಸ್ಟಿಕ್. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಒಳ್ಳೆ ಹಾಡ್ತೀರಿ, ಸ್ವಲ್ಪ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ, ಒಂಚೂರು ಅಂಜಿ ಇಂಜಿ ಮಿಕ್ಸಲ್ಲಿ ಐತಾನೆ ಎಡ್ಡೆಲ್ಲ ಐತಾನೆ. ಸೊ ಎಂಜಾನಿದೆ ಕಮೆಂಟ್ಸ್ ಖುಷಿಯಾನ?
ಖಂಡಿತ ಸಂತೋಷ ಅಣ್ಣ ಮಸ್ತ್ ಖುಷಿ ಉದರ್ಗೆ ತಕ್ಕ ಸಂತೋಷ ಅಣ್ಣಿರ Yes. ಅದಾಗಲಿ ಬನ್ನಿ ಸ್ಟಾರ್ಟಿಂಗ್ ಬದು ಹೋಗ್ಬೇರು ಮಾತಾ ಲಾಸ್ಟ್ ಇಟ್ಲ ಬದು ಹೋಗ್ಬೇರು ಮಿಡಲ್ ಅಂತ ಬದು ಹೋಗೋಣ ಪಾಸ್ ಅವೇ ಒಂಚೂರು ಸರಿ ಮಲ್ಪುಗ ಅದೇ ಏನಿಸಿತ್ತೆ ವಿ ಮನೋಹರ್ ಸರ್ ನಂಬರ್ ಕೇಳಿರಿಲ್ಲ ದಯಗು ವಾಟ್ಸಪ್ ಚಾಟ್ ಮೇಲೆ ಬರ್ತದ ಅಲ್ಲ ಆಪರ್ಚುನಿಟಿ ಇದ್ರೆ ಪನ್ಪೆ ಅಂತ ಈ ವೇದಿಕೆ ವಿ ಮನೋಹರ್ ಸರ್ ಕೇನ್ ನಂಬರ್ದ ಫೀಲ್ ಖುಷಿ ಆಂಡೆ ಅದು ಪೊನ್ನುಲ್ ಕೇನ್ ನಂಬರ್ದ ಫೀಲ್ ಖುಷಿ ಆಂಡೆ ಓ ಬೆಸ್ಟ್ ಇತ್ತು ಎನ್ನ ಲೈಫ್ ಮರಪೆರೆ ಸಾಧ್ಯ ಜನ ಒಂಜಿ ಮೂಮೆಂಟ್ ಎಂದು ಖಂಡಿತ ಎಂಕ್ ಮರಪೆರೆ ಸಾಧ್ಯ ಈ ನಂಬರೇ ಪಾಸ್ ಆಯ್ನ ಜನ ಖಂಡಿತ ಎನಿವೇಸ್ ಆ ನಂಬರ್ ಪಾಸ್ ಆದ ಡೆಡ್ ಆಪರ್ಚುನಿಟೀಸ್ ಇರುತ್ತೆ ತಿಕ್ಲಕ್ ಅವಡ್ ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ಪಲ್ಲೆ ಕುಂಬ್ಳೆ ಹಿಡಿದಿರ ಬೈದಾರೆ ಕೇರಳದ ಬೈದಾರೆ ಇದು ಖುಷಿ ಆಗ ಮಸ್ತ್ ಖುಷಿ ಒಂದು ಸರ್ ಪಂಡ ಎಂಕ್ ಇಂಚಿನೊಂಜಿ ಎನ್ನ ಲೈಫ್ ಮರಪೆರೆ ಆವನಂಚಿನ ಮೂಮೆಂಟ್ ಜಡ್ಜಸ್ ನಕ್ಲು ಮಸ್ತ್ ಕಮೆಂಟ್ ಕೊಡ್ತಾರೆ ಐ ನಾನು ಖಂಡಿತ ಪ್ರತಿಯೊಂಜಿ ಕಮೆಂಟ್ ನಾನು ನೆನೆತೊಂದು ಐನ ಎನ್ನ ಪ್ರಾಕ್ಟೀಸ್ ನನ್ನೆಲ್ಲ ಎಡ್ಡೆ ಮಂತೊಂದು ಕ್ಲಾಸಿಗೆ ಬರಬಹುದು ಎಡ್ಡೆ ಮನ್ ಪೊಡುಂದಿಲ್ಲ ಅಂಚನೆ ಇಂಚಿನೊಂಜಿ ಆಪರ್ಚುನಿಟಿನ ಕೊರ್ನ ನಮ್ಮ ಟಿವಿ ಸೂಪರ್ ಸಿಂಗರ್ ನಕ್ಲಿಗೆ ಮಸ್ತ್ ಥ್ಯಾಂಕ್ಸ್ ಮನಂದ ಥ್ಯಾಂಕ್ ಯು ಸೋ ಮಚ್ ಅಂಜನೆ ಇರೆಗ್ಲ ಆಲ್ ದ ಬೆಸ್ಟ್ ನನಾದ ಡೆಡ್ ಆಪರ್ಚುನಿಟೀಸ್ ದಿಗಡೆ ನನಾದ ನಂಬರ್ ಕೆಣ್ಣ ಪೊನ್ನಲ ಸಂಖ್ಯೆ ಜಾಸ್ತಿ ಆವಡ ಥ್ಯಾಂಕ್ ಯು ಸೋ ಮಚ್ ಓಕೆ ಇಲ್ಲಿಗೆ ನಮ್ಮ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಈ ಒಂದು ಎಪಿಸೋಡ್ ಏನಿದೆ ಇಲ್ಲಿಗೆ ಮುಕ್ತಾಯ ಆಗುತ್ತೆ ಖಂಡಿತ ಇನ್ನಷ್ಟು ಹಾಡುಗಳನ್ನು ಕೇಳಬೇಕು ಅಂತ ನಿಮ್ಮ ಕಿವಿಗೆ ನಿಮ್ಮ ಮನಸ್ಸಿಗೆ ಆಸೆ ಇರುತ್ತೆ ಆದರೆ ಎಲ್ಲದಕ್ಕೂ ಒಂದು ಲಿಮಿಟೇಷನ್ ಅಂತ ಇರುತ್ತೆ ಸೊ ಆ ಲಿಮಿಟೇಷನ್ ಏನು ಅಂದರೆ ಇವಾಗ ಈ ಒಂದು ಎಪಿಸೋಡನ್ನು ಮುಗಿಸುವಂತಹ ಸಮಯ ಬಂದಿದೆ ನೋಡಿ ನಾನು ಕೂಡ ಸಿನಿಮಾದಲ್ಲಿ ಹಾಡೆಲ್ಲ ಹಾಡ್ತೀನಿ ಟೈಟಲ್ ಟ್ರ್ಯಾಕ್ ಎಲ್ಲ ನಾವು ಪ್ರಮೋಷನ್ಗೆಲ್ಲ ಹಾಡ್ತೀನಿ ಬಟ್ ಈ ವೇದಿಕೆಗೆ ಬಂದ ಮೇಲೆ ಗೊತ್ತಾಗಿದ್ದು ಎಕ್ಸಾಕ್ಟ್ಲಿ ಹಾಡು ಅಂದರೆ ಏನು ಅದರಲ್ಲಿ ಎಷ್ಟೆಲ್ಲ ಕಂಪ್ಲೇಂಟ್ಸ್ ಇರುತ್ತೆ ಏನೆಲ್ಲ ನೋಡ್ಕೋಬೇಕು ಅಂತ ಇನ್ಮೇಲೆ ನಾವು ಸಿಂಗರ್ ಅಂತ ಹಾಕೋದಾ ಬೇಡವಾ ಅಂತ ಸ್ವಲ್ಪ ನಾವು ಡಿಸೈಡ್ ಮಾಡಬೇಕಾಗುತ್ತೆ ಎನಿವೇಸ್ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಎಪಿಸೋಡ್ನಲ್ಲಿ ಇನ್ನಷ್ಟು ಮನೋರಂಜನೆಯ ಜೊತೆಗೆ ಇನ್ನಷ್ಟು ಬ್ಯೂಟಿಫುಲ್ ಆಗಿರುವಂತಹ ಸಿಂಗರ್ಸ್ ಬ್ಯೂಟಿಫುಲ್ ಆಗಿರುವಂತಹ ಹಾಡುಗಳು ಆ್ಯಸ್ ಯೂಶುವಲ್ ಆಗಿ ದಿ ಬೆಸ್ಟ್ ಜಡ್ಜಸ್ ಇದ್ದೇ ಇರ್ತಾರೆ ಸೊ ಅಲ್ಲಿ ತನಕ ನೀವೇನು ಮಾಡಬೇಕು ಮನೋರಂಜನೆ ಬೇಕು ಅಂತಂದರೆ ನಮ್ಮ ಟಿ ವಿ ತಪ್ಪದೇ ನೋಡ್ತಾ ಇರಬೇಕು ಥ್ಯಾಂಕ್ ಯು ಸೋ ಮಚ್ ಟು ವಾಚಿಂಗ್ ನಮ್ಮ ಟಿ ವಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ಅಲ್ಲಿ ತನಕ ಮಿಸ್ ಮೀ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸೂಪರ್ ಸಿಂಗರ್ Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-Star Boiled Rice. Shining partner Shashi Soap, co-sponsored by Rohan Corporation, Arogyada Paravase Amrit None, Purnima Silks Karkala, Shakuntala Herbal Hair Tone, Prime Masalas, Srinivas Hospital, a unit of Srinivas Institute of Medical Science, Mukka Mangalore, Smarnika Kalsankodupi, Akshaya Kitchen Equipments, Citadel Developers.